ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಿಲ್ಲರ್ ಕೊರೋನಾಗೆ 5ನೇ ಬಲಿಯಾಗಿದೆ. ಮಂಗಳೂರಿನ ಶಕ್ತಿನಗರ ಮೂಲದ 80 ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ. ಪೇಷಂಟ್ ನಂಬರ್ 507 ಇದೀಗ ಕೊರೋನಾಗೆ ಬಲಿಯಾಗಿದ್ದಾರೆ ಎನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಮಂಗಳೂರು ಕೋವಿಡ್ ಆಸ್ಪತ್ರೆಯಲ್ಲಿ ಆಕೆ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅಧಿಕ ರಕ್ತದ ಒತ್ತಡ ಮತ್ತು ಪಾರ್ಶ್ವವಾಯು ಸಂಬಂಧಿ ಸಮಸ್ಯೆಗೆ ಈಕೆ ತುತ್ತಾಗಿದ್ರು. ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಇದೀಗ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಅವರ ಆರೋಗ್ಯ ಪರಿಸ್ಥಿತಿ ತೀರಾ ನಾಜೂಕಾಗಿದೆ ಎನ್ನುವಂತಹ ವಿಚಾರವನ್ನ ಕಳೆದ ಅನೇಕ ದಿನಗಳಿಂದ ಜಿಲ್ಲಾಡಳಿತ ಕೊಡ್ತಾ ಬರ್ತಾ ಇತ್ತು. ಅಂದ್ರೆ ಪರಿಸ್ಥಿತಿ ಗಂಭೀರವಾಗಿದೆ, ತೀರಾ ನಾಜೂಕಾಗಿದೆ ಎನ್ನುವಂತಹ ಒಂದು ವಿಚಾರವನ್ನ ಹೆಲ್ತ್ ಬುಲೆಟಿನ್ ನಲ್ಲಿ ಉಲ್ಲೇಖ ಮಾಡಲಾಗ್ತಾ ಇತ್ತು. ಇದೀಗ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಸೊ ನಾವು ಗಮನಿಸಿದ ಹಾಗೆ ಈ ಒಂದು ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಏನಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ವೃದ್ಧೆ ಈಕೆ ಏನೋ ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅಧಿಕ ರಕ್ತದೊತ್ತಡ ಸಮಸ್ಯೆ ಕೂಡ ಇತ್ತು. ಪಾರ್ಶ್ವವಾಯುಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆಸ್ಪತ್ರೆಯಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದ್ರು. ಮಂಗಳೂರು ಶಕ್ತಿನಗರ ಮೂಲದ ತಾಯಿ ಮತ್ತು ಮಗ, ಅಂದ್ರೆ ಮಗ ಅವರ ಸಹಾಯಕ್ಕಾಗಿ ಆಸ್ಪತ್ರೆಯಲ್ಲಿ ಅವರನ್ನ ನೋಡಿಕೊಳ್ಳೋದಿಕ್ಕೆ ಉಳಿದುಕೊಂಡಿದ್ರು. ಸೊ ತಾಯಿ ಮತ್ತು ಮಗ ಇಬ್ಬರಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಆ ಬಳಿಕ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸಗಳು ಆಗ್ತಾ ಇತ್ತು. ಏಪ್ರಿಲ್ 27ರಂದು ಇವರಿಗೆ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿತ್ತು. 80 ವರ್ಷದ ತಾಯಿ ಮತ್ತು 45 ವರ್ಷದ ಮಗನಲ್ಲಿ ಸೋಂಕು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಶಕ್ತಿನಗರ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿತ್ತು. ಕುಲಶೇಖರದ ನಿವಾಸಿಗಳು ಅಂದ್ರೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಮೃತಪಟ್ಟಂತಹ ಬಂಟ್ವಾಳದ ವೃದ್ಧೆ ಯಾರಿದ್ದಾರೆ, ಮೊದಲ ಮಹಿಳೆಯ ಅತ್ತೆ, ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಪಕ್ಕದ ಬೆಡ್ನಲ್ಲೇ ಈ ಒಂದು ಮಹಿಳೆ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಅಂದ್ರೆ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಬಂಟ್ವಾಳ ನರಿಕೊಂಬು ಗ್ರಾಮದ ಮಹಿಳೆ ಯಾರಿದ್ರು ಅವರು ಕೂಡ ಸೋಂಕಿಗೆ ತುತ್ತಾಗಿದ್ರು. ಅವರಿಂದ ಇವರಿಬ್ಬರಿಗೆ ಸೋಂಕು ಹರಡಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರವನ್ನ ಆರೋಗ್ಯ ಇಲಾಖೆ ತಿಳಿಸಿತ್ತು. ಅಂದ್ರೆ ಏಪ್ರಿಲ್ 21ರಂದು ಮೃತಪಟ್ಟಿದ್ದಂತಹ P432 ವೃದ್ಧೆಯ ಸಂಪರ್ಕದಿಂದ ಸೋಂಕು ಬಂದಿತ್ತು. ಆ ಹಿನ್ನೆಲೆಯಲ್ಲೇ ಆಸ್ಪತ್ರೆಯಲ್ಲಿ ಅನೇಕ ಮಂದಿಗೆ ಸೋಂಕು ತಗುಲಿರುವಂಥದ್ದು. ನಿನ್ನೆ ಬೋಳೂರು ಗ್ರಾಮದ ಮಹಿಳೆ ಮೃತಪಟ್ಟಿದ್ರು. ಆ ಮೂಲಕ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4ನೇ ಬಲಿಯಾಗಿತ್ತು. ಇದೀಗ ಕುಲಶೇಖರ ಶಕ್ತಿನಗರದ ವೃದ್ಧೆ ಕೂಡ ಬಲಿಯಾಗಿದ್ದಾರೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಿಲ್ಲರ್ ಕೊರೋನಾಗೆ 5ನೇ ಬಲಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಗೌತಮ್. ಯಾರು ಕೂಡ ನಿರೀಕ್ಷೆಯನ್ನೇ ಮಾಡಿರದ ಸಂಗತಿ ಇದೀಗ ಈ ಒಂದು COVID-19ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5ನೇ ಬಲಿಯಾಗಿದೆ ಅನ್ನುವಂಥದ್ದು. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗ ಅಂತ? ಹೌದು ಗೌತಮ್, ಅಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ COVID-19ಗೆ 5ನೇ ಬಲಿಯಾಗಿರುವಂತದ್ದು. ಅಂದ್ರೆ ಶಕ್ತಿನಗರದ ಒಂದು ನಿವಾಸಿ ಇವತ್ತು ಫಸ್ಟ್ ನೀರು ಅಂದ್ರೆ ಮಂಗಳೂರಿನ ವೆಲ್ನಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಅಂದ್ರೆ ವೃದ್ಧಿಯಾಗಿರುವಂತಹ ಇವರು ಸಾಕಷ್ಟು ಅಂದ್ರೆ ಕಳೆದ 4-5 ದಿನಗಳಿಂದ ಮಂಗಳೂರಿನ ವೆಲ್ನಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಅದೇ ಚಿಕಿತ್ಸೆ ಫಲಕಾರಿಯಾಗಿ COVID-19 ಇವತ್ತು ಮೃತಪಟ್ಟಿರುವಂತದ್ದು. ಆದ್ರೆ ಇನ್ನಷ್ಟೇ ಇದರ ಬಗ್ಗೆ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿರ್ಬೇಕು, ಅಧಿಕೃತವಾಗಿ ಜಿಲ್ಲಾಡಳಿತ ಮಾಹಿತಿ ಕೊಡುತ್ತೆ. ಆದ್ರೆ ಈಗ ರಾಜ್ಯದಲ್ಲಿ ಈಗ 45ಕ್ಕೆ ಹೇರುವಂತದ್ದು ಇವತ್ತು ಬಲಿಯಾಗಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.